ದಕ್ಷ ಅಧಿಕಾರಿಯಾಗಿದ್ದ ತುರುವೇಕೆರೆ ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ರವರ ಅಮಾನತು ಆದೇಶ ಸರ್ಕಾರ 3 ದಿನದೊಳಗೆ ಹಿಂಪಡೆಯಬೇಕು, ಇಲ್ಲವಾದಲ್ಲಿ ಪಟ್ಟಣದ ಸಿಪಿಐ ಕಚೇರಿ ಮುಂಭಾಗ ತಾಲೂಕಿನ ವಿವಿಧ ಪರ ಸಂಘಟನೆಗಳು ಹಾಗೂ ನಾಗರಿಕರು ಜೊತೆಗೂಡಿ ಅಹೋರಾತ್ರಿ ಧರಣಿ ಹಮ್ಮಿಕೊಳ್ಳುವುದಾಗಿ ಮುಖಂಡ ಹೆಡಗಿಹಳ್ಳಿ ವಿಶ್ವನಾಥ್ ಎಚ್ಚರಿಸಿದ್ದಾರೆ. ಪಟ್ಟಣದ ಶ್ರೀ ಗುರು ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವನಾಥ್ ರವರು, ಸಿಪಿಐ ನವೀನ್ ರವರು ದಕ್ಷ ಅಧಿಕಾರಿಯಾಗಿದ್ದು ಸಾಕಷ್ಟು ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಮೂಲಕ ತಾಲೂಕಿನಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿದವರಾಗಿದ್ದರು. ದಂಡಿನ ಶಿವರ ವ್ಯಾಪ್ತಿಯ ಕೋಡಿಹಳ್ಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಪಿಐ ನವೀನ್ ರವರನ್ನು ಅಮಾನತುಗೊಳಿಸುವುದು ವೈಜ್ಞಾನಿಕವಲ್ಲ, ಯಾರದೋ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ನೀಡಿದಂತಾಗಿದೆ ಎಂಬ ಚರ್ಚೆಯು ಸಾರ್ವಜನಿಕ ವಲಯದಲ್ಲಿ ಪ್ರತಿನಿತ್ಯ ನಡೆಯುತ್ತಿದೆ. ಉತ್ತಮವಾಗಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳಿಗೆ ನೈತಿಕ ಸ್ಥೈರ್ಯ ತುಂಬಬೇಕಾದದ್ದು ಪ್ರತಿ ನಾಗರಿಕನ ಕರ್ತವ್ಯವಾಗಿದೆ ಎಂದರು. ಸಾರ್ವಜನಿಕ ವಲಯದಲ್ಲಿ ಜನಸ್ನೇಹಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದ ಸಿಪಿಐ ನವೀನ್ ರವರ ಬೆಂಬಲಕ್ಕೆ ನಿಲ್ಲುವುದು ಸಮಂಜಸವಾಗಿದೆ. ಈ ಕೂಡಲೇ ಸಿಪಿಐ ನವೀನ್ ರವರ ಅಮಾನತು ಆದೇಶವನ್ನು ರದ್ದುಗೊಳಿಸಿ ಪುನಃ ತುರುವೇಕೆರೆ ವೃತ್ತದಲ್ಲಿಯೇ ಕರ್ತವ್ಯ ನಿರ್ವಹಿಸಲು ಸರ್ಕಾರವು ಮುಂದಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಮುಖಂಡರಾದ ಯಜಮಾನ್ ಮಹೇಶ್ ಮತ್ತು ಟಿಕೆ ಚಿದಾನಂದ್ ಹಾಗೂ ಕುಮಾರಸ್ವಾಮಿ ಜೊತೆಗೂಡಿ ಮಾತನಾಡಿ, ಸಿಪಿಐ ನವೀನ್ ರವರನ್ನು ಅಮಾನತು ಮಾಡಿರುವ ಘಟನೆಯಿಂದ ಸಾರ್ವಜನಿಕ ವಲಯದಲ್ಲಿ ಬೇಸರ ಹಾಗೂ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಸಮಾಜದ ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸದಿಂದ ನೊಂದು ಬಂದವರಿಗೆ ನ್ಯಾಯಸಮ್ಮತವಾಗಿ ಕರ್ತವ್ಯ ನಿರ್ವಹಿಸಿ ಉತ್ತಮ ಅಧಿಕಾರಿ ಎಂದೇ ಹೆಸರಾಗಿದ್ದವರು. ತುರ್ತಾಗಿ ಸಿಪಿಐ ರವರ ಅಮಾನತು ಆದೇಶ ರದ್ದಾಗಬೇಕು, ಇಲ್ಲವಾದಲ್ಲಿ ಪಟ್ಟಣದಲ್ಲಿ ಅಹೋರಾತ್ರಿ ಧರಣಿಗೆ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಬೆಂಬಲ ನೀಡುವುದಾಗಿ ತಿಳಿಸಿದರು. ಈ ಸಂಬಂಧ ಸರ್ಕಾರವು ಅಮಾನತು ಆದೇಶ ವಾಪಸ್ ಪಡೆಯುವಂತೆ ಶಾಸಕರಾದ ಮಸಾಲೆ ಜಯರಾಮ್, ಸಚಿವರಾದ ಜೆಸಿ ಮಧುಸ್ವಾಮಿ, ಬಿಸಿ ನಾಗೇಶ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಅರಗ ಜ್ಞಾನೇಂದ್ರ ಅವರಿಗೆ ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ ಮನವಿ ಪತ್ರ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಹರಿಕಾರನಹಳ್ಳಿ ಪ್ರಸಾದ್, ಮಾವಿನಹಳ್ಳಿ ಕುಮಾರಣ್ಣ, ಬಡಗರಹಳ್ಳಿ ರಾಮೇಗೌಡ, ಶಂಕರಣ್ಣ, ರೇಣುಕಣ್ಣ, ಆಟೋ ಚಾಲಕ ಸಂಘದ ಗಂಗಾಧರ್, ಜಯ ಕರ್ನಾಟಕ ಜನಪರ ವೇದಿಕೆಯ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಸೇರಿದಂತೆ ಮುಂತಾದ ಮುಖಂಡರು ಉಪಸ್ಥಿತರಿದ್ದರು. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ನವೀನ್ ಅವ್ರನ್ನ ಅಮಾನತು ಮಾಡಿದ್ದೀರಾ, ಅದು ಅವೈಜ್ಞಾನಿಕವಾಗಿ ಇದೆ ಅಂತ ಎಲ್ಲ ಸಮಾಜದ ವತಿಯಿಂದ ನಾವು ಅದನ್ನ ಖಂಡಿಸ್ತಾ ಇದ್ದೀವಿ. ಏನು ನೀವು ಈ ಕ್ರಮವನ್ನು ಕೈಗೊಂಡಿದ್ದೀರಾ, ನಿಷ್ಠೆಯಿಂದ ಮಾಡುವಂಥ ಅಧಿಕಾರಿಗಳನ್ನೇ ಕಾಲಿಟ್ಟು ಎಳೆಯುವಂಥ ಸಂದರ್ಭ ಸೂಚಿಸುತ್ತೆ. ನಿಷ್ಠೆಯಿಂದ ಹೋರಾಟ ಮಾಡಿ ಸಾಮಾಜಿಕ ನ್ಯಾಯ ಕೊಡಿಸಬೇಕು ಅಂತ ಹೋಗೋರಿಗೆ ಒಂದು ಧೈರ್ಯ ಇದ್ದಂಗಾಗುತ್ತೆ. ಅಂತ ಅಧಿಕಾರಿಗಳಿಗೆ ಬಲವಾಗಿ ನಾವು ಸಾರ್ವಜನಿಕರು ನಿಲ್ದಲೇ ಹೋದರೆ, ಒಳ್ಳೆ ಅಧಿಕಾರಿಗಳು ಪರವಾಗಿ ಸಾರ್ವಜನಿಕರು ನಿಲ್ದಲೇ ಹೋದರೆ ಅವ್ರಿಗೆ ಮನಸ್ಥೈರ್ಯ ಕುಗ್ಗುತ್ತೆ. ಇನ್ನು ಮುಂದೆ ಇರುವಂಥ ಅಧಿಕಾರಿಗಳಿಗೂ ಸಹಿತ ಮನಸ್ಥೈರ್ಯ ಕುಗ್ಗುತ್ತೆ. ಅವ್ರಿಗೊಂದು ಬಲ ಕೊಡಬೇಕು. ಜೊತೆಗೆ ಯಾವುದೇ ಇವು ಅವೈಜ್ಞಾನಿಕವಾಗಿ ನೀವು ಕ್ರಮ ಕಂಡುಕೊಂಡಿದ್ರೆ ಅದನ್ನು ವಾಪಸ್ ತಗೊಂಡು ಅವ್ರನ್ನ ಕಾರ್ಯಕ್ಕೆ ತೊಡಗಿಸ್ಬೇಕು. ಅನಿವಾರ್ಯ ಇವ್ರನ್ನ ಇನ್ನು 3 ದಿವಸದೊಳಗೆ ಅವರ ಕಾರ್ಯನಿಮಿತ್ತ ತೊಡಗಿಸ್ತಲೇ ಹೋದರೆ ಈ ಸಭೆ ಇನ್ನು ಉನ್ನತ ಮಟ್ಟದಿಂದ ಏನು ಸರ್ಕಲ್ ಆಫೀಸ್ ಮುಂಭಾಗ ಕುಂತು ಅಹೋರಾತ್ರಿ ಧರಣಿ ಮಾಡಿ ಅವ್ರನ್ನ ಕೆಲಸಕ್ಕೆ ನಿಯೋಜನೆ ಮಾಡೋವರೆಗೂ ಅಹೋರಾತ್ರಿ ಧರಣಿ ಮಾಡ್ತಿರುತ್ತೆ. ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಮಾಜದಲ್ಲಿ ಎಲ್ಲ ಜನಾಂಗದ ಬಂಧುಗಳು ಸಹಿತ ಅವ್ರ ಪರವಾಗಿ ನಿಂತಿದ್ದಾರೆ. ಈ ತಾಲೂಕಿಗೆ ಅವರ ಅವಶ್ಯಕತೆ, ಅವರ ಸೇವೆ ತುಂಬ ಅಮೂಲ್ಯವಾಗಿದೆ. ನಾವು ತಿಳಿದ ಮಟ್ಟಿಗೆ ಇನ್ನೂ ತುಂಬ ಜನ ಇದ್ದೀವಿ, ಯಾರ ಹತ್ರನೂ ಸಹಿತ ನನಗೆ ₹1 ಬೇಕು ಅಂತ ದುಡ್ಡು ಕೇಳೋದು ವ್ಯಕ್ತಿ ಅಲ್ಲ ಮನುಷ್ಯ. ಯಾರು ಹೋದ್ರೂ ಸಹಿತ ತಕ್ಷಣ FIR ಹಾಕಬೇಕು ಅಂತ ಹೊರಡಂಥ ವ್ಯಕ್ತಿ ಅಲ್ಲ. ಅವರಿಗೆ ಗಂಟೆಗಟ್ಟಲೆ ಅವರು ಶ್ರಮ ಹಾಕಿ ಬುದ್ಧಿ ಹೇಳಿ ಅವರ ಜೀವನ ಸರಿ ಮಾಡ್ಸೋಕ್ಕೆ ಶ್ರಮ ಆಗ್ತಿದ್ದಂಥ ವ್ಯಕ್ತಿ. ನೀವು ಅವರ ಒಡನಾಟಿನ ಇದ್ದಂಥ ಪೊಲೀಸ್ನವ್ರನ್ನೇ ಕೇಳಿ ನೋಡಿ, ನೀವು ಆ ಮನುಷ್ಯ ಹೆಂಗೆ ಏನು ಅಂತ. ಅವ್ರನ್ನ ಏನು ಮೇಲಧಿಕಾರಿಗಳಿದ್ದಾರೆ, ನಮ್ಮ ಸರ್ಕಾರದ ಮಿನಿಸ್ಟ್ರುಗಳಿದ್ದಾರೆ, ಹೋಮ್ ಮಿನಿಸ್ಟರ್ ಇದ್ದಾರೆ, ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ, ನಮ್ಮ ಇದೇ ಜಿಲ್ಲೆಯ ನಮ್ಮ ನಾಗೇಶಣ್ಣವರಾಗ್ಬೋದು, ಮಾಧುಸ್ವಾಮಿ ಅವರಾಗ್ಬೋದು, ಇದ್ರ ಬಗ್ಗೆ ತುಂಬ ಇಮಿಡಿಯೇಟ್ ಗಣನೆಗೆ ತಗೊಂಡು ಅವ್ರನ್ನ ಕಾರ್ಯಪರಂಗೆ ತೊಡಗಿಸ್ಬೇಕು. ಇಲ್ದಲೇ ಹೋದರೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ
ಈ ತುರುವೇಕೆರೆಯಲ್ಲಿ ಸರ್ಕಲ್ ಆಫೀಸ್ ಮುಂದೆ ಆಹೋರಾತ್ರಿ ದಂಡಿ ಮಾಡ್ತೀವಿ ಅಂತ ಈ ಸಭೆ ಮುಖಾಂತರ ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಈಗಲೇ ಕಾರ್ಯ ರದ್ದುಪಡಿಸಿ ಇಲ್ಲಿ ಕೆಲಸಕ್ಕೆ ಬರಂಗ್ ಮಾಡಬೇಕು ಅಂತೇಳಿ ನಿಮ್ಮ ಮೂಲಕ ನಾವು ಕೇಳ್ಕೊಂತ ಇದ್ದೀವಿ. ಎಸ್ಐ ಅವರು ಯಾವ ರೀತಿ ಅವರಿಗೆ ಕೇಸ್ ಹಾಕಿದ್ರು, ಕೇಸ್ ಹಾಕ್ಬೇಕಾದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಬೇಡ ರಾಜಿ ಮಾಡು ಊರು ವಿಚಾರ ಅಂತ ಹೇಳಿದ್ರು ಸಹಿತ ಏನೋ ಬೇರೆ ವ್ಯವಹಾರಗಳು ನಡೆದು FIR ಹಾಕಿರೋದು ದಾಖಲೆ ಐತೆ. FIR ಹಾಕ್ಬೇಕಾದ್ರೆ ಅವ್ರು ಏನೇನು ಡಿಮ್ಯಾಂಡ್ ಮಾಡಿರೋದಕ್ಕೂ ದಾಖಲೆ ಐತೆ. ನೆಕ್ಸ್ಟ್ ಅವ್ರು FIR ಹಾಕಿರೋದನ್ನ ಕರ್ಸ್ಕೊಂಡ್ಬಂದು ಪತ್ರಿಕೆಯವ್ರ ಮುಂದೆ ಕೂರಿಸ್ತೀವಿ ಏನೇನು ಆಗ್ತದೆ. ಕಾರ್ ಏನೇಳಿದ್ರು SI ಅವರು, ಕಾರು ಅವ್ರ ಬಾಯಲ್ಲಿ ಮಾತ್ರ ಕೇಳಿದ್ರು SI ಅವರು. ಕಾರ್ ಕೇಳಿದಾಗ ಅವ್ರು ಸತ್ಯ ಅವ ವ್ಯಕ್ತಿಗಳು ಹಿಂಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕಾರ್ ಆಯ್ತು ಕಳ್ಸಪ್ಪ ಕಾರ ಹಿಡ್ಕೊಂಬರ್ಲಿ ಅಂತ ಹೇಳೋರು, ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೊಂದೇ ಮಾಡಿದ್ದು. ಇದಕ್ಕೆ ಮುಂಚೆ ಕಾರ್ ಕೇಳಿದ್ರು SI ಅವರು. ಇದು ಸಹಜವಾಗಿ ಅಪರಾಧಿಗಳನ್ನ ಅರೆಸ್ಟ್ ಮಾಡ್ಕೊಂಬರೋಕ್ಕೆ ಕಾರ್ನ ಪೊಲೀಸ್ ಸ್ಟೇಷನಲ್ಲಿ ಕೇಳ್ತಾನೆ ಇರ್ತಾರೆ. ಆ ಸ್ವಂತ ಜೀಪಲ್ಲಿ ಹೋಗಿ ಅರೆಸ್ಟ್ ಮಾಡೋದು ತುಂಬ ಕಮ್ಮಿ. ಸ್ವಂತ ಜೀಪಲ್ಲಿ ಅಪರಾಧಿಗಳು ತಪ್ಪಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಬೇರೆ ಪ್ರೈವೇಟ್ ಕಾರ್ ತಗೊಂಡೋಗೋದು ಸಹಜ. ಈ ಪೊಲೀಸ್ ಜೀಪ್ ಹೋದಾಗ ಎಂತ ಕಳ್ಳು ಹೊಡೋಗ್ತಾನೆ. ಅಂದಮೇಲೆ FIR 307 506 FIR ಆಗೈತೆ ಅಂದಾಗ ಎಂತ ತಪ್ಪಿಸ್ಕೊಂಡು ಹೋಗ್ತಾರೆ. ಪೊಲೀಸ್ ಜೀಪ್ ಬತ್ತಾಯ್ತು ಕಣೋ ಅಂತ. ಪ್ರೈವೇಟ್ ಕಾರಲ್ಲಿ ಹೋಗೋದು ಸಹಜ. ಅದು ಹಿಡಿಯೋಕ್ಕೆ ಅದು ಅಧಿಕಾರದಿಂದಲೇ ಪಾರ್ಟಿ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.